ಕುಂದಾಲ ನಗರಸಭೆ ವ್ಯಾಪ್ತಿದ ಶಿವಾಜಿನಗರ ತಾದಿ ಪೂರ್ತಿ ಹಾಳಾತಂಡು ಒಂಜಿ ವಾಹನಲ್ಲ ಈ ಸಾದಿಡು ಬರಿಯರ ಕೇರೊಂದಿಚ್ಚೇರು ಜನಕ್ಲೆಗ್ ನಡತಂದು ಪೋಯರ್ಲ ಈ ಸಾದಿಡು ಸಾಧ್ಯ ಇಚ್ಚಿ ಅಡೆಮುಟ್ಟ ಈ ತಾದಿದ ಅವಸ್ಥೆ ಆತಂಡು ಅಂಚಾದು ಈ ತಾದಿನು ಸಂಬಂಧಪಟ್ಟಿನಕ್ಲು ಆಯ್ನಾತು ಬೇಗ ಸರಿಮಲ್ತು ಕೊರಡು ಪಣದು ಊರ್ದ ನಾಗರಿಕರು ಒಕ್ಕರೊಲರ್ದು ಒತ್ತಾಯಿಸಾದಿರು. ಮೂಲು ಕುಗ್ರಾಮ ಆದುಪೋತುಂಡು ಏತು ಮನವಿ ಕೊರಂಡಲ ದಾಲ ಪ್ರಯೋಜನ ಆತಿಜಿ ಶಾಸಕರು ಈ ಬಗೆಟ್ ಪೂರ್ತಿಯಾದ ಗೇನ ಕೊರಡು ಮುಲ್ಪದ ಕೌನ್ಸಿಲರ್ ಅರಣ ಗೇನ ಕಂತದ ಆಯ್ನಾತು ಬೇಗ ತಾದಿನ ಜನಕ್ಲೆಗ್ ಅನುಕೂಲ ಮಲ್ತು ಕೊರಡು ಪಣದ ಪರಿಸರದ ಮಾಧವ ನಾಯಕ್ ಒತ್ತಾಯಿಸಾಯರು. ಸಾಧಾರಣ 25 ವರ್ಷ ಆಯಿತು. ಡ್ರೈನೇಜ್ ಆಯಿತು, ಪ್ಯಾಚ್ ಮಾಡ್ಕೊಂಡು ಹೋದರು. ಆದರೂ ರಸ್ತೆ ಹದಗೆಟ್ಟು ಹೋಗಿದೆ. ಈಗ ಒಂದು ವೆಹಿಕಲ್ನವರು ಈಚೆ ಬರಲಿಕ್ಕೆ ಕೇಳ್ತಾ ಇಲ್ಲ. ಆದರೂ ನಾವು ದಿಡಿಪೆಯಲ್ಲಿ ಕಾಯರ್ ತಡ್ಕದಲ್ಲಿದ್ದ ಉಂಟು, ಹೀಗೆ ಕುಗ್ರಾಮ ಆಗಿ ಹೋಗಿದೆ. ಅದಕ್ಕೆ ಸಂಬಂಧಿಸವರು ನಾವು ಎಷ್ಟು ಲೆಟ್ರ್ ಕೊಟ್ಟರು ಏನೂ ಪ್ರಯೋಜನ ಆಗಿಲ್ಲ. ಇದಕ್ಕೆ ಶಾಸಕರು ಪೂರ್ಣವಾಗಿ ಗಮನ ತಗೊಂಡು ಅದು ಹಾಗೂ ಕೌನ್ಸಿಲರ್ ಇಲ್ಲಿಯ ವಿನ್ ಆದವರು ಇದ್ದಾರೆ, ಅವರ ಗಮನಕ್ಕೂ ತಂದು ಆದಷ್ಟು ಬೇಗ ಈ ರಸ್ತೆಯನ್ನು ನಮಗೆ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ನನ್ನ ಎರಡು ಮಾತು. ಸ್ಥಳೀಯರು ನವೀನ್ ಕುಮಾರ್ ಎಸ್,
ಪ್ರಶಾಂತ್ ರೈ, ಸಿಲ್ವಿಯಾ ಪಾಯಸ್, ಶಾಂಭವಿ ರೈ ತಾದಿನ ಸರಿಮಲ್ತು ಕೊರ್ಪ್ಲಕ ಒತ್ತಾಯಿಸಾಯಿರು. ಈ ಪರಿಸರದ ನಿವಾಸಿ ಕಳೆದ 12 ವರ್ಷದಿಂದ ನಾನು ಈ ಒಂದು ಪರಿಸರದ ನಿವಾಸಿಯಾಗಿದ್ದೇನೆ. ನಾನು ಬಂದಂದಿನಿಂದ ಈ ರೋಡನ್ನು ನೋಡ್ತಾ ಇದ್ದೇನೆ. ಯಾರು ಕೂಡ ಈ ರೋಡಿನ ಬಗ್ಗೆ ಕಾಳಜಿ ವಹಿಸೋರು ಯಾರೂ ಇಲ್ಲ. ಅದು MP ಇರ್ಬೋದು, MLA ಇರ್ಬೋದು, ಅಥವಾ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಇರ್ಬೋದು. ಇದು ಮೊದಲು ಸೋಮೇಶ್ವರ ಗ್ರಾಮ ಪಂಚಾಯತ್ ಆಗಿತ್ತು. ತದನಂತರ ಇದು ಪಟ್ಟಣ ಪಂಚಾಯತಿ ಆಗಿ ಮಾರ್ಪಾಡಾಗಿದೆ. ತದನಂತರನೂ ಈ ಒಂದು ರೋಡಿನ ಬಗ್ಗೆ ಕಾಳಜಿ ವಹಿಸೋರು ಇಲ್ಲಿವರೆಗೆ ಬಂದಿಲ್ಲ, ಇನ್ನು ಮುಂದೆ ಬರ್ತಾರಿಲ್ಲ ಅಂತ ಗೊತ್ತಿಲ್ಲ. ಯಾವುದೇ ಒಂದು ನಾವು ತೊಕ್ಕೋಟಿಂದ ಇರ್ಬೋದು ಅಥವಾ ಬೇರೆ ಊರಿಂದ ಇಲ್ಲಿಗೆ ಆಟೋ ರಿಕ್ಷಾ ಮಾಡಿಕೊಂಡು ಬರೋದಾದರೆ ಯಾರು ಕೂಡ ಇಲ್ಲಿ ಬರಲಿಕ್ಕೆ ಕೇಳ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ನಾನು ಜನಪ್ರತಿನಿಧಿಗಳ ಪರವಾಗಿ ಕೇಳುವುದೇನಂತ ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದಾರಾ ತಕ್ಷಣ ಬಂದು ಈ ಒಂದು ರೋಡಿನ ಅವ್ಯವಸ್ಥೆಯನ್ನು ನೋಡಿ ಸರಿಯಾದ ಒಂದು ರೋಡನ್ನು ಮಾಡಿ ನಮಗೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂಕ್ಲೇನೊಂದು ರೋಡ್ ತುಲಿ ಬರ್ತದೆ, ಒಂಜಿ ನರಮಣ್ಯ ಪರ ಪೂಜಿ, ಒಂಜಿ ಆಕಸ್ಮಿತ ಅನ್ನೊಂದು ಗಾಡಿ ಬರ್ಪುಜಿ ತೋಡುಲ ಮಾರ್ಗಲ ಒಂಜಲೆ ಕತ್ತಂದು ಬತ್ತ ತುಲೆ. ಇಲ್ಲಿ ನಾನು ನೋಡಿದಂಗೆ ಒಂದು 25 ವರ್ಷ ಆಗಿರ್ಬೋದು. ನಾವು ಇಲ್ಲಿ ಮನೆ ಮಾಡಿ 25 ವರ್ಷ ಆಗಿದೆ. ಅವತ್ತಿಂದ ಈ ರೋಡ್ ಈ ಥರನೇ ಇದೆ. ವಯಸ್ಸಾದವರು ನಮಗೆ ನಡೀಲಿಕ್ಕೆ ಆಗುವುದಿಲ್ಲ ಸರ್ ಇಲ್ಲಿ. ಮತ್ತು ಇಲ್ಲಿ ರಿಕ್ಷಾ ಹೋಗೋದು ಅಕಸ್ಮಾತ್ ಗುಂಡಿದ್ರೆ ಎಷ್ಟೋ ರಿಕ್ಷಾ ಮೀನಿನ ಗಾಡಿಗಳೆಲ್ಲ ಬಿದ್ದೋಗಿದೆ. ನಾವೆಲ್ಲ ಅದಕ್ಕೆ ಹೆಚ್ಚು ಸಹಾಯ ಮಾಡಿದ್ದೇವೆ. ಅದಕ್ಕಾಗಿ ದಯಮಾಡಿ ನೀವು ದೊಡ್ಡವರು ಈ ರೋಡನ್ನು ಸರಿ ಮಾಡಿ ನಮಗೆಲ್ಲ ನಿಮ್ಮ ಸಹಾಯವನ್ನು ನೀಡಬೇಕಾಗಿ ವಿನಂತಿ. 21 ವರ್ಷ ಈ ರೋಡ್ ರಿಪೇರಿ ಇಲ್ಲ, ನೀರು ವ್ಯವಸ್ಥೆ ಓಲದ್ದಿ ರೋಡ್ ಪೋಯರ್ಲ ಆಪಜಿ ಬಂಗಾಪನ ಪೋಯರೆ ಪೇಷಂಟ್ಲ ಕೊನೆಯರ ಆಪಜಿ ಪೂರ ಜಾರ್ಜ ರೋ ಗಾಡಿ ದಾಖಲೆ ಪೂರ ಸುಮಾರು ಜನ ಬೂರ್ದೇರು ಬೂರ್ದು ಪೂರ ದಾದ ಆತನ ಈ ರೋಡ್ ಆಯ್ನಾತಿ ರಿಪೇರಿ ಬಂದ್ಪಡೊಂದು ಎಂಕಲ ಕಲಕಲ ವಿನಂತಿ. ಪ್ರಮುಖರು ಪ್ರಕಾಶ್, ಪೂರ್ಣಿಮಾ ನವೀನ್, ಭವಾನಿ ಪೂಜಾರಿ, ಉಷಾ ರತ್ನಾಕರ್, ಜಯಂತಿ ಚೌಟ, ಚಂದ್ರಕಾಂತ್, ಚರಣ್, ಮಹೇಶ್, ನಾಗರಾಜ್ ಈ ಪೊರ್ತು ಒಟ್ಟುಗೇತಾರೆ.